ಇತ್ತೀಚೆಗೆ ವಿವಾದ ಹುಟ್ಟುಹಾಕಿದ ಪಡುಬಿದ್ರೆ ಕಂಚಿನಡ್ಕ ಮಿಂಚಿನಬಾವಿ ಕ್ಷೇತ್ರಕ್ಕೆ ಮೇಲ್ಚಾವಣಿ ಮಾಡಿಸಿಯೇ ಸಿದ್ಧ ಎಂಬುದಾಗಿ ಬಜರಂಗದಳ ಪ್ರಾಂತ್ಯ ಸಂಚಾಲಕ ಕರ್ನಾಟಕ ಸುನಿಲ್ ಕೆ.ಆರ್. ಹೇಳಿದ್ದಾರೆ. ಅವರು ಕ್ಷೇತ್ರಕ್ಕೆ ಭೇಟಿ ನೀಡಿ ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಯಾವತ್ತೂ ಹಿಂದೂ ಶ್ರದ್ಧಾ ಕೇಂದ್ರಗಳ ಪರವಾಗಿಯೇ ಇದೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಕ್ಷೇತ್ರಗಳಿಗೆ ಮೇಲ್ಚಾವಣಿ ಅತ್ಯಗತ್ಯ. ಹಾಗೆ ಇಲ್ಲಿ ದಾನಿಗಳ ಮೂಲಕ ನಡೆಸಲು ಮುಂದಾದಾಗ ಅಡ್ಡಿ ಉಂಟು ಮಾಡಿರುವುದು ಕಂಡುಬಂದಿದೆ. ವಾಹನ ಸಂಚಾರ ಸಹಿತ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಇಲ್ಲಿ ಮೇಲ್ಚಾವಣಿ ಮಾಡುವುದು ಶತಸಿದ್ಧ. ಎಲ್ಲವೂ ಕಾನೂನು ಚೌಕಟ್ಟಿನಲ್ಲಿ ಮಾಡಲು ಸಾಧ್ಯವಿಲ್ಲ. ಅಡ್ಡಿ ಮಾಡುತ್ತಿರುವವರು ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ಕಾನೂನನ್ನು ಗೌರವಿಸುತ್ತಾರೆ ಎಂಬುದು ಜನ ಅರ್ಥ ಮಾಡಿಕೊಂಡಿದ್ದಾರೆ. ಇಲ್ಲಿ ಎಲ್ಲವೂ ನಡೆಯುವುದು ನಂಬಿಕೆ ಹಾಗೂ ಶ್ರದ್ಧೆಯಿಂದ ಎಂದರು. ಒಂದು ಧಾರ್ಮಿಕ ಶ್ರದ್ಧೆಯ ಕೇಂದ್ರ, ಇಲ್ಲಿಯ ಸ್ಥಳೀಯ ಜನರ ನಂಬಿಕೆಯ ಕೇಂದ್ರ ಹಾಗಿರಬೇಕಾದ್ರೆ ಅದಕ್ಕೆ ಮಳೆಗಾಲ ಮತ್ತು ಬಿಸಿಲು ಈ ಥರ ಇರಬೇಕಾದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಬೇಕು. ಆ ದೃಷ್ಟಿಯಿಂದ ಅದಕ್ಕೆ ಮೇಲೆ ಏನು ಚಾವಣಿಯನ್ನು ಮಾಡಬೇಕಂತ ನಿಶ್ಚಯವನ್ನು ಮಾಡಿದ್ದಾರೆ. ಆ ಚಾವಣಿಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಯಾವುದೇ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಇಲ್ಲದೆ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಿರಬೇಕದು ಆಗಬೇಕು. ಶ್ರದ್ಧಾ ಕೇಂದ್ರಗಳ ಬಗ್ಗೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳದ್ದು ಯಾವಾಗಲೂ ಅದರೊಟ್ಟಿಗೆ ನಿಲ್ಲುವಂಥದ್ದು ಇದೆ. ಹಾಗಾಗಿ ಅದರೊಟ್ಟಿಗೆ ನಿಲ್ತದೆ. ಯಾವುದೇ ಕಾರಣಕ್ಕೆ ಅದು ಆಗದ ಹಾಗೆ ನೋಡಿಕೊಳ್ಳುವವರಿಗೆ ಮತ್ತು ಅದು ಆಗುವ ಹಾಗೆ ನಾವು ಅದನ್ನು ಯಾರು ಮಾಡ್ತಾರೆ ಅದು ಅವರೊಟ್ಟಿಗೆ ನಿಲ್ಲುವಂಥ ವ್ಯವಸ್ಥೆಯು ಕೂಡ ಆಗುತ್ತೆ. ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣ ಬೆಂಬಲವಾಗಿ ಆಗಬೇಕೆನ್ನುವುದನ್ನು ಆಗ್ರಹವನ್ನು ಮಾಡುತ್ತದೆ. ಅದು ಎಲ್ಲವೂ ಕೂಡ ಕಾನೂನಿನ ಇದರಲ್ಲಿಲ್ಲ, ಚೌಕಟ್ಟಿನಲ್ಲಿ. ಒಂದು ಕಡೆ ನಂಬಿಕೆ ಮತ್ತೊಂದು ಕಡೆ ಶ್ರದ್ಧೆ, ಇದು ಎರಡು ಕೂಡ ಇದೆ. ಭಾರತ ದೇಶವೇ ಹಾಗಾಗಿ ಎಲ್ಲವೂ ಕೂಡ ಕಾನೂನಿನ ರೀತಿ ಹೋಗಿ ಮಾತಾಡಿದರೆ ಅದು ಬೇರೆ ಆಗುತ್ತೆ. ಹಾಗಾಗಿ ಇಲ್ಲಿ ನಂಬಿಕೆ ಮತ್ತು ಶ್ರದ್ಧೆ, ಹಾಗಾಗಿ ನಂಬಿಕೆ ಇಲ್ಲಿಯ ಸ್ಥಳೀಯ ಜನರ ನಂಬಿಕೆಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕಾಗತ್ತೆ. ನನಗೆ ಅನಿಸೊಂದು ಚಿಕ್ಕ 3 ವೀಲರ್ ಓಡುವಂಥ ರಸ್ತೆ, ಮತ್ತು ಅದನ್ನು 20 ಫೀಟ್ ಹೈಟ್ ಮಾಡ್ತಾರೆ. ಮತ್ತು ಅನೇಕ ಕಡೆ ಈ ರೀತಿ ಯಾರು ಅದನ್ನು ವಿರೋಧ ಮಾಡ್ತಾರೆ ಅವರೇ ರಸ್ತೆಗಳಲ್ಲಿ ಅಡ್ಡಿಪಡಿಸುವಂಥದ್ದು ಈ ದೇಶದಲ್ಲಿ ನಡೀತಾ ಇದೆ. ಹೀಗಿರಬೇಕಾದ್ರೆ ಈ 3 ಫೀಟಿನ ರಸ್ತೆ ಅಥವಾ 8 ಫೀಟ್ ರಸ್ತೆಯಲ್ಲಿ ಯಾರಿಗೂ ಸಾರ್ವಜನಿಕ ತೊಂದರೆ ಇಲ್ಲದೆ ಮಾಡುವಂಥದ್ದಿದೆ. ಅದಕ್ಕೆ ಆಕ್ಷೇಪ ಮಾಡುವಂಥದ್ದು ಯಾಕೆ ಅಂತ ಗೊತ್ತಿಲ್ಲ ನನಗೆ. ಆದರೆ ಆಕ್ಷೇಪ ಮಾಡುವವರಿಗೆ ನನ್ನದೊಂದು ಉತ್ತರ ಇದೆ, ಇದು ಚಾವಣಿ ಆಗೇ ಆಗುತ್ತೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಈ ಸಂದರ್ಭದಲ್ಲಿ ಸಂಘಟನಾ ಪ್ರಮುಖರಾದ ದಿನೇಶ್ ಮೆಂಡನ್, ಸುಧೀರ್ ನಿಟ್ಟೆ, ರಾಜೇಶ್ ಕೋಟ್ಯಾನ್, ಯೋಗಿ ಸಾಲ್ಯಾನ್, ಮನೋಜ್ ಅಬೇಡಿ, ಲೋಕೇಶ್ ಕಂಚಿನಡ್ಕ, ಸದಾಶಿವ್ ಮುಂತಾದವರು ಹಾಜರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.